ಮತ ಪಂಥಗಳ ಭೇದವ ಮರೆತು ಸದ್ಭಾವದಿಂದ ಎಲ್ಲರಲ್ಲೂ ಬೆರೆತು ದ್ವೇಷ ಅಸೂಯೆ ಮನದಿಂದ ಕಳೆದು ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ಸಹಕಾರ ಸೌಹಾರ್ದ ಬೆಳೆಸೋಣ ಬನ್ನಿ, ರಾಷ್ಟ್ರೀಯ ಭಾವೈಕ್ಯ ಗಳಿಸೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿಹರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿದರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಕೈ ಕೆಸರಾಗಲಿ ನೆಲ ಹೂಲು ಸಾಗಲಿ, ಸೇವೆ ಮಾಡೋಣ ಬನ್ನಿ. ಸರ್, ತಮ್ಮ ಸ್ಫೂರ್ತಿದಾಯಕ ಮಾತುಗಳಿಗೆ ಸರ್ ಮಾತಾಡ್ತಾ ಹೇಳಿದ್ರು ನನ್ನನ್ನು ಉಸ್ತುವಾರಿ ಸಚಿವರು ಅಂತ. ಸರ್, ಉಸ್ತುವಾರಿ ಸಚಿವರು ಈಗ ಬಂದರು. ಅವರ ತಂಡ ಭವಾನಿಶಂಕರ್ ಇರುತ್ತಲ್ಲ, ಇವತ್ತು ಅವರ ತಂಡವೇ ಉಸ್ತುವಾರಿ ಸಚಿವರಲ್ಲಿ. ಮುಂದೆ ಅತಿಥಿಗಳ ಮಾತಿನಲ್ಲಿ ನಮ್ಮ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಧನಂಜಯ ಕಲುಗತ್ತೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ಳುತ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಎಲ್ಲ ಸ್ಥಳೀಯ ಎಲ್ಲ ಶಕ್ತಿ ಸಾನ್ನಿಧ್ಯಗಳಿಗೆ ವಂದಿಸುತ್ತಾ, ವೇದಿಕೆ ಮೇಲೆ ಹಾಜರಾಗಿರುವಂಥ KVGಯ CEO ಆಗಿರುವ ಶ್ರೀಯುತ ಉಜ್ವಲ್ ಸರ್ ಇವರೇ, ಅದೇ ರೀತಿ ಪ್ರಾಂಶುಪಾಲರೇ ಹಾಗೂ ಇವತ್ತಿನ ಸಮಾರಂಭದ ಅಧ್ಯಕ್ಷರೇ, ಹೆಸರು ತಪ್ಪಿ ಹೋದರೆ ಕ್ಷಮಿಸಿ. ಅದೇ ರೀತಿ ಎಲ್ಲ ಪಾಲಿಟೆಕ್ನಿಕ್ನ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳ ವರ್ಗದವರೇ, ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾದ ಊರು ಬೈಲಿನ ಲೋಕೇಶ್ ಸರ್ ಇವರೇ, ಅದೇ ರೀತಿ ನನ್ನ ಅಣ್ಣನ ಮಗನಾದ
ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾದ ಸಂತೋಷ್ ಇವರೇ, ಹಾಗೆ ಅಂಬೇಡ್ಕರ್ ಸಂಘದ ನವೀನ್ ಇವರೇ, ಅದೇ ರೀತಿ ಪ್ರಗತಿಪರ ಕೃಷಿಕರಾದ ಸೀತಾರಾಮ್ ಅರಮನೆಗಾಯಿ ಇವರೇ, ಹಾಗೆಯೇ NSS ಇದರ ಘಟಕದ ಅಧಿಕಾರಿ ವರ್ಗದವರಾದ ಚಂದ್ರಶೇಖರ್ ಹಾಗೂ ಸುನೀಲ್ ಇವರೇ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ನನ್ನ NSS ಗುರು ಅಂತ ಹೇಳಬೇಕು ಭವಾನಿಶಂಕರ್ ಅಡ್ತಲೆ ಇವರೇ, ಯಾಕೆಂದ್ರೆ ಅವರೇ ನನ್ನನ್ನು ಸೇರಿಸಿದ್ದು ಕಾಲೇಜಲ್ಲಿ ಒತ್ತಾಯ ಮಾಡಿ ಸೇರು ಮಾರಾಯ, ಯಾಕೆಂದ್ರೆ ನನ್ನದು BSc, ಅವ್ರದ್ದು BSc ಅಲ್ಲಿ ಓದಿದ್ರೆ ನಿಮಗೆ ಗೊತ್ತುಂಟು ಸಿಕ್ಕಾಪಟ್ಟೆ. ಸೈನ್ಸ್ ಅಂದ್ರೆ ಯಾವುದಕ್ಕೂ ತಲೆ ಹಾಕಲಿಕ್ಕೆ ಟೈಮ್ ಇಲ್ಲ, ಒಂದು ಆಟಕ್ಕೆ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಓದಲಿಕ್ಕೆ. ಕೊರೋನಾ ಟೈಮಲ್ಲಿ ತುಂಬಾ ಜನಗಳೇ ನಮ್ಮ ಮನೆ ಕಡೆ ಸವಾರಿ ಮಾಡಿದ್ದಾರೆ, ಕೃಷಿಕರಾಗಿದ್ದಾರೆ. ಕೃಷಿಯನ್ನು ಹೀಯಾಳಿಸುವುದಲ್ಲ, ಬಹುಶಃ ನಂಬರ್ 1 ಸ್ಥಾನದಲ್ಲಿರುವಂತಹ ಉದ್ಯೋಗ ಯಾವುದು, ವೃತ್ತಿ ಯಾವುದಂದ್ರೆ ಕೃಷಿಕರು. ಹಾಗಾಗಿ ನಿಮಗೆ ದೊಡ್ಡ ಸೆಲ್ಯೂಟ್ ಕೊಡ್ತಿದೆ. ಹಾಗೆ ರಾಷ್ಟ್ರೀಯ ಸೇವಾ ಯೋಜನೆ ಸೇವೆ ಇಲ್ಲಿ ಹೇಳಿಸ್ತೇನೆ. ಮಹಾಭಾರತದಲ್ಲಿ ಧನ್ಯವಾದಗಳು ಸರ್. ಮುಂದೆ ಇವತ್ತು ನಡೆಯುವಂತಹ ಕಾರ್ಯಕ್ರಮ ಯುವಜನತೆ ಮತ್ತು ರಂಗಾಸಕ್ತಿ, ಇದರ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಲೋಕೇಶ್ ಗುರುಪಾಳಿ ಅವರು ಆರಂಭಿಕ ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ಮಿತ್ರರೇ ನಮಸ್ಕಾರ. ಬಹುಶಃ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡುವಂಥ ಸಮಯ ಇದೆ. ಭಾಷಣ ಆಯಿತು ತುಂಬ. ಬಹುಶಃ ಅರ್ತಲೆಯ ಪುಣ್ಯ ಮಣ್ಣಿಗೆ, ಅರ್ತಲೆಯ ಶ್ರಮಿಕ ಮಣ್ಣಿಗೆ ನನ್ನನ್ನು ಕರೆತರಲಿಕ್ಕೆ ಕಾರಣ NSS ವಿದ್ಯಾರ್ಥಿಗಳು. ಸೊ ಮೊದಲಿಗೆ ನಾನು ನಿಮಗೆ ಪ್ರೀತಿಯಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ, ಗಣ್ಯರೇ, ವಿದ್ವಾಂಸರೇ ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಮಾಡಿಕೊಳ್ತಾ, ನಾನು ಭಾಷಣ ಮಾಡೋದಿಲ್ಲ. ಬಹುಶಃ ಎಲ್ಲ ತರಬೇತಿದಾರರು, ಬಹುಶಃ ಬಿಳಿನೆಲೆ ಅಂತ ತರಬೇತಿ ಎಲ್ಲ ನಾನು ನೋಡಲೇ ಇಲ್ಲ. ಅವರು ತುಂಬ ಟ್ರೈನರ್. ಮತ್ತೆ ಅಡ್ತಲೆ ಸರ್ ಇದ್ದಾರೆ, ನನ್ನ ರಂಗ ಚಟುವಟಿಕೆಗಳಲ್ಲಿ ಸದಾ ಭಾಗಿಯಾಗುವಂಥ ಅಡ್ತಲೆ ಸರ್ ಇರ್ಬೋದು, ರಂಜಿತ್ ಅಡ್ತಲೆ, ಬಹುಶಃ ನಮ್ಮ ಕೇಶವ್ ಸರ್, ಇವೆಲ್ಲರೂ ನಿಮಗೆ ಇನ್ಸ್ಪಿರೇಷನ್, ನಿಮಗೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾರೆ. ಆದರೆ ನಾನು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬಂದಿದ್ದಲ್ಲ. ನಾನು ನಿಮ್ಮ ಜೊತೆ ಒಂದಿಷ್ಟು ನಿಮ್ಮನ್ನು ರೀಫ್ರೆಶ್ ಮಾಡ್ಕೊಂಡು ನಾನು ಒಂದಿಷ್ಟು ಖುಷಿಯಾಗಿ ಆಟ ಆಡ್ಕೊಂಡು ಹೋಗ್ಲಿಕ್ಕೆ ಬಂದವನು. ಹಾಗಾಗಿ ನೀವು ಆಟ ಆಡ್ಲಿಕ್ಕೆ ರೆಡಿಯಾಗಿ ಆಟ ಆಡ್ತಾ ನಾವು ಒಂದಿಷ್ಟು ಕಲ್ತ್ಕೊಳ್ಳುವ ಅಂತ ಹೇಳ್ಕೊಳ್ತಾ, ಬಹುಶಃ ನಾನು ಇವತ್ತೊಂದು ಪುಣ್ಯ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಬಾಲ್ಯ, ನನ್ನ ಬದುಕು, ನನ್ನ ಬವಣೆ, ನನ್ನ ಸುಖ ಸಂತೋಷಗಳನ್ನೆಲ್ಲ ನೋಡಿಕೊಂಡು ನನ್ನ ಜೊತೆ ಸದಾ ಇರುವಂಥ ನಮ್ಮ ಉಜ್ವಲ್ ಸರ್, ಮಣಿಯಣ್ಣ, ಬಹುಶಃ ನಿಮ್ಮ ಜೊತೆ ನಾನು ವೇದಿಕೆ ಹಂಚಿಕೊಳ್ಳಿಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಹಾಗೆ ಈ ರೀತಿ ಇದೊಂದು ಅವಕಾಶ ಕೊಟ್ಟಂತ ಬಹುಶಃ ಭವಾನಿಶಂಕರ್ ಸರ್ ಅಡತಲೆ, ಹಾಗೆ ನೆಹರು ನಮ್ಮ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀ MN ಈ ದಿನದ ಸಮಾರಂಭದ ಉಜ್ವಲ್ UG ಇವರಿಗೆ ಜ್ಞಾನೇಶ್ C ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ಮುಖ್ಯಸ್ಥ ಶ್ರೀ ಚಂದ್ರಶೇಖರ್ MN ಇವರಿಗೆ ಅಖಿಲ್ MD ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಘನ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಧನಂಜಯ ಕಲಗತೆ ಇವರಿಗೆ ನವೀನ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಸಂತೋಷ್ ಪಿಂಡಿಮನೆ ಇವರಿಗೆ ಸುಹಾಸ್ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಅಂಬೇಡ್ಕರ್ ರಕ್ಷಣಾ ವೇದಿಕೆ ಅರಂತೋಡು ಘಟಕದ ಅಧ್ಯಕ್ಷರಾದಂತಹ ನವೀನ್ ಕಲಗುಡ್ಡೆ ಇವರಿಗೆ ಶಮಂತ್ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ನೆಕ್ಸ್ಟ್ ನವೀನ್ ಕಲಗುಡ್ಡೆ ಇವರಿಗೆ ಶಮಂತ್ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ಶಿಕ್ಷಕರಾದಂತಹ ಹರಿಪ್ರಸಾದ್ ಪಿಂಡಿಮನೆ ಅವರಿಗೆ ಯತೀಂದ್ರ ರಾಜ್ ಅವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು. ನಮ್ಮ ಅತಿಥಿ ಹಾಗೂ ಕೃಷಿಕರಾದಂತಹ ಸೀತಾರಾಮ್ ಅರಮನೆಗಯ ಇವರಿಗೆ ತನ್ವಿ ಇವರು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಈ ಸಮಾರಂಭದ ಧನ್ಯವಾದ ಸಮರ್ಪಣೆಗಾಗಿ ಬರ್ತಾ ಇದ್ದಾರೆ ನಮ್ಮ ಇನ್ನೋರ್ವ ಕಾರ್ಯಕ್ರಮಾಧಿಕಾರಿ ಶ್ರೀ ಸುನಿಲ್ ಕುಮಾರ್ ಇವರು. ಎಲ್ಲರಿಗೂ ಶುಭ ದಿನ. ಕುರುಂಜಿ ವೆಂಕಟರಮಣಗೌಡ ಪಾಲಿಟೆಕ್ನಿಕ್ ಇದರ ವಾರ್ಷಿಕ ವಿಶೇಷ ಶಿಬಿರದ ಇಂದಿನ ಶೈಕ್ಷಣಿಕ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಕಾಲೇಜಿನ ಆಟೋಮೊಬೈಲ್ ವಿಭಾಗದ ವಿಭಾಗ ಮುಖ್ಯಸ್ಥರಾದಂಥ ಚಂದ್ರಶೇಖರ್ MN
ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ ಸರ್. ಈ ಕಾರ್ಯಕ್ರಮದಲ್ಲಿ ನನ್ನ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ನುಡಿದು ಶುಭ ಹಾರೈಸಿರುವಂತಹ ನಮ್ಮ ಕಾಲೇಜಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ಉಜ್ವಲ್ ಸರ್ ಇವರಿಗೆ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಸರ್. ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿರುವ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಅಣ್ಣಯ್ಯ ಸರ್ ನಿಮಗೂ ಕೂಡ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಧನ್ಯವಾದಗಳು ಸರ್. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಲೋಕೇಶ್ ಊರುಬೈಲು ನಿಮಗೂ ಕೂಡ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಧನಂಜಯ ಕಲ್ಲಕ್ಕದೆ ಅಧೀಕ್ಷಕರು KVG ಪಾಲಿಟೆಕ್ನಿಕ್ ಸ್ಕೂಲ್ ನಿಮಗೂ ಕೂಡ ಧನ್ಯವಾದಗಳು ಸರ್. ಶ್ರೀ ಸಂತೋಷ್ ಪಿನ್ನಿಮನೆ ಕಾರ್ಯದರ್ಶಿ ಹಿರಿಯ ವಿದ್ಯಾರ್ಥಿ ಸಂಘ ಆಡ್ತಲ್ ನಿಮಗೂ ಕೂಡ ಧನ್ಯವಾದಗಳು ಸರ್. ಅಂಬೇಡ್ಕರ್ ರಕ್ಷಣಾ ವೇದಿಕೆ ಇದರ ಅಧ್ಯಕ್ಷರಾದ ಶ್ರೀ ನವೀನ್ ಕಲ್ಲುಗುಡ್ಡೆ ನಿಮಗೂ ಕೂಡ ಧನ್ಯವಾದಗಳು ಸರ್. ವಿದ್ಯಾರ್ಥಿಗಳಿಗೆ ವಿವಿಧ ಉದಾಹರಣೆಗಳನ್ನು ನೀಡುತ್ತಾ ತುಂಬಾ ಹೊತ್ತು ಇನ್ಸ್ಪಿರೇಷನ್ ಮಾತುಗಳನ್ನು ಆಡಿರುವಂತಹ ಶಿಕ್ಷಕರಾದಂತಹ ಶ್ರೀ ಹರಿಪ್ರಸಾದ್ ಪಿನ್ನಿಮನೆ ಸರ್ ನಿಮಗೂ ಕೂಡ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ಧನ್ಯವಾದಗಳು ಸರ್. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸೀತಾರಾಮ ಅರಮನೆಗೆ ಕೃಷಿಕರು ನಿಮಗೂ ಕೂಡ ಧನ್ಯವಾದಗಳು ಸರ್. ಅಧ್ಯಕ್ಷರ ಅನುಮತಿಯ ಮೇರೆಗೆ ವೇದಿಕೆಯನ್ನು ಸಂಪನ್ಮೂಲ ವ್ಯಕ್ತಿಗಳಿಗೆ ಹಸ್ತಾಂತರಿಸಲಾಗಿದೆ. ಧನ್ಯವಾದಗಳು ಸರ್.